हरे हरे राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम 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 हरे हरे ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಇವತ್ತು ನಮ್ಮ ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಪ್ರಣಾಮ ಪ್ರಭುಜಿ. ಪ್ರಣಾಮಗಳು ಪ್ರಭುಜಿ. ಹರೇ ಕೃಷ್ಣ. ಪ್ರಣಾಮಗಳು. ನೋಡಿ, ಎಲ್ಲ ನಿಮ್ಮ ಮಾತಾಜಿ ಬಂದಿದ್ದಾರೆ ನೋಡಿ. ಹರೇ ಕೃಷ್ಣ ಮಾತಾಜಿ. ಗಾಯತ್ರಿ ಮಾತಾಜಿ ಬಂದಿದ್ದಾರೆ. ಎಲ್ಲರಿಗೂ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಎಲ್ಲರಿಗೂ ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸುಗುಣ ರೋಹಿಣಿ ಲಲಿತಾ ಮಾತಾಜಿ. ಹರೇ ಕೃಷ್ಣ. ಸ್ಪೆಷಲ್ ಕ್ಲಾಸ್ ಫ್ರಮ್ ಸುಗುಣ ರೋಹಿಣಿ ದೇವಿದಾಸಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಪ್ರಣಾಮಗಳು ಮಾತಾಜಿ. ಮಾಡಿ ಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋ ಶ್ರೀಯುತಪದಕಮಲಂ ಶ್ರೀ ಗುರು ವೈಷ್ಣವಂಶ್ಚ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾರಂ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಪ್ರಿಯೇ. ಸಿಂಧು ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ.
हरे कृष्ण 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 हरे बोतले राम 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 हरे स्वामी नामिने नमस्ते सरस्वती देवी गौरवाणी गौरवाणी प्रचारिणी निर्विशेषशून्यवादी प्रचारिणी प्रभु नित्यानंद श्री अद्वैत हरे कृष्णा कृष्ण कृष्ण हरे हरे राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे हरे ओम नमो भगवते वासुदेवाय 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 नारायण नमस्कृत्यं नारायण नमस्कृत्यं देव नरोत्तमं चैव नरोत्तमं सरस्वतीं व्यासं सरस्वतीं व्यासं जयमुदीरये ततो जयमुदीरये प्रायेषु भद्रेषु नष्टप्रायेषु अभद्रेषु भागवत सेवया नित्यं भागवत सेवया भगवती उत्तम श्लोके भगवती उत्तमाश्लोके भवति नैष्टिकी भक्तिर्भवति नैष्टिकी कृष्णाय वासुदेवाय कृष्णाय वासुदेवाय देवकी नन्दनाय च देवकी देवकी नन्दनाय च नन्दगोपकुमाराय नन्दगोपकुमाराय गोविन्दाय नमो नमः गोविन्दाय नमो नमः ಸ್ಕಂದ 4 ಅಧ್ಯಾಯ 9 ಶ್ಲೋಕ 63 ಉತ್ಕರ್ಮಾಣಿ ಚ ಕರ್ಮಾಣಿ ಜ್ಞಾನಾನಿ ಚ ರಮ್ಯಾಣಿ ವಿಚಿತ್ರೈ ಅಮರದ್ರುಮೈಃ पूजद्विहङ्गमिथुनैः गायत्मत्ता मधुव्रतैः उद्यानानि च रम्याणि विचित्रै अमरद्रुमैः विहङ्गमिथुनैः गायत्मत्ता मधुव्रतैः उद्यानानि च रम्याणि च कर्म रम्याणि विचित्रै अमरद्रुमैः पूजद्विहङ्गमिथुनैः गायत्मत्ता मधुव्रतैः ಎಲ್ಲ ಡಿವೋಟಿಸ್ ಹೇಳಿ ಎಲ್ಲ ಯಾರ್ಯಾರಿಗೆ ಇಷ್ಟ ಇದೆ. ಉದ್ಯಾನವನೇ ಚ ರಮ್ಯಾಣಿ ವಿಚಿತ್ರೈ ಮಧುರಾದ್ರುಮೈಃ ಕುಂಜತ್ ವಿಹಂಗ ಮಿಥುನೈಃ ಗಾಯನ್ ಮಧುವಧುರತೈಃ. ಹರೇ ಕೃಷ್ಣ ಮಾತಾಜಿ. ಉದ್ಯಾನಾನಿ ಚ ರಮ್ಯಾಣಿ ವಿಚಿತ್ರೈರಮರದ್ರುಮೈಃ ಕೂಜದ್ವಿಹಂಗಮಿಥುನೈಃ ಗಾಯನ್ಮತ್ತ ಮಧುರತೈಃ.
ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ರಮ್ಯಾಣಿ ವಿಚಿತ್ರೈರಮರದ್ರುಮೈಃ ಕೂಜದ್ವಿಹಂಗಮಿಥುನೈಃ ಗಾಯನ್ಮತ್ರ ಮಧುವ್ರತೈಃ. ಹರೇ ಕೃಷ್ಣ. ಹರೇ ಹರೇ ಕೃಷ್ಣ ಮಾತಾಜಿ. च रम्याणि विचित्रैरमणं द्रुमैः कूजद्विहङ्गमिथुनैः ग्राह्यन्मत्तमधुरतैः. हरे कृष्ण माताजी. उद्यद्नानि च रम्याणि विचित्रैरमरद्रुमैः कूजद्विहङ्गमिथुनैर्गायन्मुक्त मधुवर्त्रैः. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಉದ್ಯಾನಾನಿ ಚ ರಮ್ಯಾಣಿ ವಿಚಿತ್ರೈರಂ ಅಮರುದ್ರಮೈಃ ಕೂಜದ್ವಿಹಂಗಮಿಥುನೈಃ ಗಾಯನ್ಮತ್ತಾ ಮಧುವ್ರತೈಃ. ಧನ್ಯವಾದಗಳು ಪ್ರಭು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಉದ್ಯಾನಾನಿ ಚ ರಮ್ಯಾಣಿ ವಿಚಿತ್ರೈರಮರದ್ರುಮೈಃ ಕೂಜದ್ವಿಹಂಗಮಿಥುನೈಃ ಗಾಯತ್ ಮತ್ತ ಮಧುವ್ರತೈಃ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಉದ್ಯಾನಾನಿ ಚ ರಮ್ಯಾಣಿ ವಿಚಿತ್ರೈರಮರದ್ರುಮೈಃ ಕುಜತ್ ವಿಹಂಗಮಿಥುನೈ ಗಾಯತ್ ಮತ್ತ ಮಧುರತೈ. ಹರೇ ಕೃಷ್ಣ. ಹರೇ ಕೃಷ್ಣ. ಅನುವಾದಕ್ಕೆ ಹೋಗೋಣ. ಉದ್ಯಾನಾನಿ ತೋಟಗಳು, ಉದ್ಯಾನಾನಿ ತೋಟಗಳು, ಚ ಮತ್ತು ರಮ್ಯಾನಿ ಅತಿ ರಮ್ಯಾಣಿ ಅತಿ ಸುಂದರವಾದ ವಿಚಿತ್ರೈ ವಿವಿಧ ದ್ರುಮೈ ಸ್ವರ್ಗಗಳಿಂದ ತಂದ ಮರಗಳಿಂದ ಅಮರದ್ರುಮೈ ಸ್ವರ್ಗಲೋಕಗಳಿಂದ ತಂದ ಮರಗಳಿಂದ ಕೂಚಿತ ಹಾಡುತ್ತಿರುವ ವಿಹಂಗ ಹಕ್ಕಿಗಳ ಮಿಥುನೈ ಜೋಡಿಗಳಿಂದ ಗಾಯತ್ ಜೈಂಕರಿಸುತ್ತಿರುವ ಮತ್ತೆ ಮುದಿಸಿದ್ದ ಜೇನುನೊಣಗಳಿಂದ. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಅನುವಾದ. ರಾಜನ ಉದ್ಯಾನಗಳಿದ್ದವು, ಅಲ್ಲಿ ಸ್ವರ್ಗ ಲೋಕದಿಂದ ತಂದ ಬಗೆ ಬಗೆಯ ಮರಗಳಿದ್ದವು. ಆ ಮರಗಳಲ್ಲಿ ಇಂಪಾಗಿ ಕೂಗುತ್ತಿರುವ ಅನೇಕ ಪಕ್ಷಿ ಜೋಡಿಗಳಿದ್ದವು. ಕಿವಿಗೆ ಹಿತವಾಗಿ ಜೇಂಕರಿಸುವ ಮತ್ತವಾದ ಭ್ರಮರಗಳು ಇದ್ದವು. ಈಗ ರಿಪೀಟ್ ಮಾಡಿ. ರಾಜನ ಮನೆಯ ಸುತ್ತಲೂ ಉದ್ಯಾನಗಳಿದ್ದವು, ರಾಜನ ಮನೆಯ ಸುತ್ತಲೂ ಉದ್ಯಾನಗಳಿದ್ದವು. ಅಲ್ಲಿ ಸ್ವರ್ಗಲೋಕದಿಂದ ತಂದ ಬಗೆ ಬಗೆಯ ಮರಗಳಿದ್ದವು. ಮರಗಳಲ್ಲಿ ಇಂಪಾಗಿ ಕೂಗುತ್ತಿರುವ ಅನೇಕ ಪಕ್ಷಿ ಜೋಡಿಗಳಿದ್ದವು. ಅನೇಕ ಪಕ್ಷಿ ಜೋಡಿಗಳಿದ್ದವು. ಕಿವಿಗೆ ಹಿತವಾಗಿ ಝೇಂಕರಿಸುವ ಮತ್ತವಾದ ಭ್ರಮರಗಳು ಇದ್ದವು. ಕಿವಿಗೆ ಹಿತವಾಗಿ ಝೇಂಕರಿಸುವ ಮತ್ತವಾದ ಭ್ರಮರಗಳು ಇದ್ದವು. ಮಧುಮಯಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಈ ಶ್ಲೋಕದಲ್ಲಿ ಅಮರ ದ್ರುಮೈಹಿ ಎಂದರೆ ಸ್ವರ್ಗಲೋಕದಿಂದ ತಂದ ಮರಗಳಿಂದ ಎಂಬ ಪದ ತುಂಬಾ ಮುಖ್ಯವಾದುದು. ಸ್ವರ್ಗಲೋಕವನ್ನು ಅಮರಲೋಕ ಎಂದು ಕರೆಯುತ್ತಾರೆ. ಅಮರಲೋಕದಲ್ಲಿ ಸಾವು ತುಂಬಾ ನಿಧಾನ, ಏಕೆಂದರೆ ಜನರು ದೇವತೆಗಳ ಕಾಲಮಾನದಲ್ಲಿ 10,000 ವರ್ಷಗಳ ಕಾಲ ಬದುಕುತ್ತಾರೆ. ದೇವತೆಗಳ ಕಾಲಮಾನದ ಪ್ರಕಾರ ನಮ್ಮ 6 ತಿಂಗಳು ಅವರಿಗೆ 1 ದಿನ. ದೇವತೆಗಳು ಸ್ವರ್ಗಲೋಕಗಳಲ್ಲಿ
ದೇವತೆಗಳ ಕಾಲಮಾನದ ಪ್ರಕಾರ ತಿಂಗಳುಗಳು, ವರ್ಷಗಳು ಮತ್ತು 10,000 ವರ್ಷಗಳು ಇರುತ್ತಾರೆ. ಅವರ ಪುಣ್ಯ ಕ್ಷಯವಾದ ಮೇಲೆ ಅವರು ಈ ಭೂಮಿಗೆ ಬಂದು ಬೀಳುತ್ತಾರೆ. ಈ ವಿಷಯಗಳನ್ನೆಲ್ಲ ವೈದಿಕ ಸಾಹಿತ್ಯದಿಂದ ಸಂಗ್ರಹಿಸಬಹುದು. ಅಲ್ಲಿ ಜನಗಳು 10,000 ವರ್ಷ ಬದುಕಿರುವುದರಿಂದ ಮರಗಳೂ ಅಷ್ಟೇ ಕಾಲ ಬದುಕಿರುತ್ತವೆ. ಈ ಭೂಲೋಕದಲ್ಲೇ 10,000 ವರ್ಷ ಕಾಲ ಇರುವ ಮರಗಳಿರುವಾಗ ಸ್ವರ್ಗಲೋಕದ ಮರಗಳ ಬಗ್ಗೆ ಹೇಳುವುದೇನಿದೆ? ಅವು 10,000 ವರ್ಷಗಳಿಗಿಂತಲೂ ಹೆಚ್ಚು ಕಾಲ ಬದುಕಿರಲೇಬೇಕು. ಕೆಲವು ವೇಳೆ ಈಗಲೂ ಮಾಡುವಂತೆ ಕೆಲವು ಅಮೂಲ್ಯವಾದ ಮರಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವರ್ಗಾಯಿಸುತ್ತಾರೆ. ಭಗವಾನ್ ಕೃಷ್ಣನು ಪತ್ನಿ ಸತ್ಯಭಾಮೆಯೊಡನೆ ಸ್ವರ್ಗಲೋಕಗಳಿಗೆ ಹೋದಾಗ ಪಾರಿಜಾತ ವೃಕ್ಷವೊಂದನ್ನು ಸ್ವರ್ಗಲೋಕದಿಂದ ಭೂಲೋಕಕ್ಕೆ ತಂದನು ಎಂದು ಇನ್ನೊಂದು ಕಡೆ ಹೇಳಿದೆ. ಪಾರಿಜಾತ ವೃಕ್ಷವನ್ನು ಸ್ವರ್ಗದಿಂದ ಭೂಲೋಕಕ್ಕೆ ತರುವಾಗ ಕೃಷ್ಣನಿಗೂ ದೇವತೆಗಳಿಗೂ ಯುದ್ಧವಾಯಿತು. ಆಮೇಲೆ ಆ ಪಾರಿಜಾತ ವೃಕ್ಷವನ್ನು ಭಗವಾನ್ ಕೃಷ್ಣನ ಅರಮನೆಯಲ್ಲಿ ನೆಡಲಾಯಿತು. ಆ ಅರಮನೆಯಲ್ಲಿ ಸತ್ಯಭಾಮೆ ವಾಸವಾಗಿದ್ದಳು. ಸ್ವರ್ಗಲೋಕದ ವೃಕ್ಷಗಳಲ್ಲಿ ಬಿಡುವ ಫಲಪುಷ್ಪಗಳು ಅತ್ಯುತ್ತಮವಾಗಿರುತ್ತವೆ, ಏಕೆಂದರೆ ಅವು ನೋಡಲು ಮನೋಹರವಾಗಿಯೂ ತಿನ್ನಲು ರುಚಿಕರವಾಗಿಯೂ ಇರುತ್ತವೆ. ಮಹಾರಾಜ ಉತ್ತಾನಪಾದನ ಅರಮನೆಯಲ್ಲಿ ಅಂತಹ ಹಲವಾರು ಬಗೆಯ ವೃಕ್ಷಗಳು ಇದ್ದವೆಂದು ತೋರುತ್ತದೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. There'll be other people reading? No. No. ರಾಜನ ಮನೆಯ ಸುತ್ತಲೂ ಉದ್ಯಾನಗಳಿದ್ದವು. ಅಲ್ಲಿ ಸ್ವರ್ಗಲೋಕದಿಂದ ತಂದ ಬಗೆ ಬಗೆಯ ಮರಗಳಿದ್ದವು. ಆ ಮರಗಳಿಂದ ನಗರಲ್ಲಿ ಇಂಪಾದ ಕೂಗುತ್ತಿರುವ ಅನೇಕ ಪಕ್ಷಿ ಜೋಡಿಗಳಿದ್ದವು. ಕಿವಿಗೆ ಇಂತವಾದ ಜೇಂಕರಿಸುವ ಮತ್ತವಾದ ಬ್ರಹ್ಮಗಳು ಇದ್ದವು. ಇಲ್ಲೇನಂದ ಈ ಶ್ಲೋಕದಲ್ಲಿ ಆ ವಿವರಣೆ ಮಾಡುವಾಗ ಇದು ಸ್ವರ್ಗಲೋಕ ತರ ಇದೆ ಅಂತ. ಇದು ಅಮರದ್ರುಮೈ ಅನ್ನೋದು ಅದು ಅದರಲ್ಲಿ ಗೊತ್ತಾಗುತ್ತೆ. ಅದು ಆ ಉತ್ತನಪಾದ ಅವ್ರದ್ದು ಅರಮನೆ ಸುತ್ತಲೂ ಇಟ್ ವಾಸ್ ಲೈಕ್ ಸ್ವರ್ಗಲೋಕ ತರ ಇದ್ದವು. ಯಾಕಂದ್ರೆ ಇದು ಯಾವಾಗ ಭಾಗವತಂ ಹೇಳಿದ್ದು 5,000 ವರ್ಷಗಳ ಹಿಂದೆ. ಓಕೆ, ಬಟ್ ಅವಾಗ ಅವ್ರು ವಿವರಿಸುವಾಗ ನೋಡಿದ್ರೆ ಇದು ಧ್ರುವರಾಜ್ ಮಹಾರಾಜ್ ಇದ್ದಿದ್ದು ಸತ್ಯ ಯುಗದಲ್ಲಿ. ಸೊ ಆವಾಗ ವೇದಗಳಿಂದ ಗೊತ್ತಾಗುತ್ತೆ, ಸ್ಕ್ರಿಪ್ಚರ್ಸ್ ಇಂದ ಅದು ಅವರು ತುಂಬಾ ವರ್ಷಗಳು ಇರೋಂಥದ್ದು. ಅಂದ್ರೆ 10,000 ವರ್ಷಗಳು ಇದ್ದವು ಅವರು. ಅದೇ ತರ ವರ್ಷಗಳು ಪಕ್ಷಿಗಳಾಗ್ಲಿ ಮರಗಳಾಗ್ಲಿ ಅವ್ರು ಅದೇ 5 ವರ್ಷಗಳಲ್ಲಿ ಇದ್ದಿದ್ದು. ಸೊ ಇದರಿಂದ ಗೊತ್ತಾಗುತ್ತೆ ಅವರು ಇದರಲ್ಲಿ ಯುಗದಲ್ಲೇ ಇದ್ದಿದ್ದು ಅಂತ. ಆಮೇಲೆ ಇದರಲ್ಲಿ ಇನ್ನೊಂದೇನು ವಿಚಾರ ಬರುತ್ತೆ ಅಂದ್ರೆ ಕೃಷ್ಣರು ಸತ್ಯಭಾಮಂಗೋಸ್ಕರ ಅವರು ಕೃಷ್ಣರು ಎಲ್ಲಿ ಬೇಕಾದ್ರೂ ಹೋಗ್ಬೋದು ಅಲ್ವಾ. ಸೊ ಅವರು ಸ್ವರ್ಗಕ್ಕೆ ಹೋದಾಗ ಸತ್ಯಭಾಮ ಅವ್ರಿಗೆ ಆ ಪಾರಿಜಾತ ಹೂವನ್ನು ತುಂಬಾ ಇಷ್ಟಪಟ್ಟು ಕೇಳಿದ್ರು. ಆದ್ರೆ ಇಂದ್ರರು ಅದನ್ನ ಕೊಡೋದಕ್ಕೆ ಇಷ್ಟಪಡಲಿಲ್ಲ. ಆವಾಗ ಸ್ವಲ್ಪ ಯುದ್ಧವ ಆಯಿತು, ಆಮೇಲೆ ಬಂತು. ಸೊ ಕೃಷ್ಣರು ಎಲ್ಲಿ ಬೇಕಾದ್ರೂ ಎಲ್ಲಿಂದನೂ ತರಿಸ್ಲಬಹುದು, ಅದ್ರಲ್ಲಿ ಗೊತ್ತಾಗುತ್ತೆ ಅವ್ರದ್ದು ಸುಪ್ರೀಮಸಿಟಿ. ಓಕೆ, ಅದರಿಂದ ಇದರಲ್ಲಿ ವಿವರಣೆ ಗೊತ್ತಾದಾಗ ಅದ್ರಲ್ಲಿ ಗೊತ್ತಾಗುತ್ತೆ ಅವ್ರದ್ದು ಉತ್ತನಪಾದ ಅವ್ರದ್ದು ಈ ವಾಸ್ ಅ ರಾಜ ಋಷಿ ಅವರು. ಅದರಿಂದ ಅವ್ರದ ಸಮಯದಲ್ಲಿ ಅದು ಅಷ್ಟೇ ಸುಂದರವಾದ ಅದಕ್ಕೆ ವಾತಾವರಣ ಇದು ಎಲ್ಲಾನು ಸುಂದರವಾಗಿ ಇತ್ತು. ಸೊ ಇದರಲ್ಲಿ ಅದೇ ವಿವರಣೆ ಗೊತ್ತಾಗುತ್ತೆ. ವಿಲ್ ಗೋ ಟು ದ ನೆಕ್ಸ್ಟ್. ಯಾಕಂದ್ರೆ ಅದರಲ್ಲಿ ಇದು ಒಂದು ಮಾತ್ರ ನಮ್ಗೆ ಅರ್ಥವಾಗುತ್ತೆ. ಇನ್ನೇನಾದ್ರು ಇದೆಯಾ? ಏನಾದ್ರು ಇದೆಯಾ ನಿಮ್ಗೆ? ಮಾತಾಜಿ ಹರೇ ಕೃಷ್ಣ. ಅಂದ್ರೆ
ಸ್ವರ್ಗಲೋಕಕ್ಕೆ ಹೋದ್ರೂ ಕೂಡ ಅದು ನಮ್ಮ ಪುಣ್ಯ ಕ್ಷಯವಾದ ಮೇಲೆ ನಾವು ಮತ್ತೆ ಭೂಮಿಗೆ ಬರ್ಲೇಬೇಕು. ಅದು ಸ್ವರ್ಗಲೋಕ ಕೂಡ ಭೌತಿಕ ಲೋಕಕ್ಕೆ ಸೇರಿದ್ದು. ಹಾಗಾಗಿ ಸ್ವರ್ಗ ಸುಖವನ್ನ ನಾವು ಬಯಸಿದ್ರು ಕೂಡ ಅದು ಪುಣ್ಯ ಮುಗಿದ ಮೇಲೆ ನಾವ್ ಇಲ್ಲಿ ಬರ್ಬಹುದು. ಇದನ್ನ ಹೇಳ್ತಾ ಇದ್ದು ಬರ್ಬೇಕಾಗತ್ತೆ. ಸೊ ಅದು ಕೂಡ ಶಾಶ್ವತ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ನಿಮ್ಗೆ ಇದು ಭಗವದ್ಗೀತೆಯದ ಶ್ಲೋಕ ಗೊತ್ತಿದ್ಯಾ? ಆ ಬ್ರಹ್ಮ ಭುವನ ಲೋಕ ಪುನರಾವರ್ತಿನೋ ಅರ್ಜುನ ಕ್ಷೀಣೆ ಪುಣ್ಯೆ ಮರ್ತ್ಯ ಲೋಕಂ ವಿಶಂತಿ ಅಂತ ಹೇಳಿದ್ದಾರೆ. ಹರೇ ಕೃಷ್ಣ. ಯಾರದು? ಉಮಾ ಕುಲಕರ್ಣಿ ಮಾತಾಜಿ ಏನಾದ್ರೂ ಇದೆಯಾ? ನಿಮ್ಮ ಗುಂಪಲ್ಲೇ ನಾ ಸೇರಿರೋದು, ನನಗೆ ಯಾರು ಅಷ್ಟು ಗೊತ್ತಿಲ್ಲ. ಸೊ ಮಾತಾಜಿ ಮತ್ತೊಂದು ವಿಚಾರ, ಹರೇ ಕೃಷ್ಣ, ಮತ್ತೊಂದು ವಿಚಾರ ಅಂದ್ರೆ ಭೂಲೋಕದಲ್ಲೇ 10,000ಕ್ಕಿಂತ ಹೆಚ್ಚಿನ ಮರಗಳು ಇದೆ ಅಂತ ಹೇಳ್ತಾರೆ. ಅಂದ್ರೆ ಇದರಲ್ಲಿ ಕೃಷ್ಣನ ಆ ಒಂದು ವೃಂದಾವನದಲ್ಲಿ ಕೃಷ್ಣನ ಕಾಲದ ಇದ್ದಿದ್ದ ಭಗವಂತನ ಕಾಲದ ಇದ್ದಿದ್ದ ಮರಗಳು ಈಗಲೂ ಕೂಡ ಇದೆ. ಮತ್ತೆ ಇಂಬ್ಲಿ ತಲ ಅಲ್ಲಿ ಕಾಣುತ್ತೆ, ಅಲ್ಲಿ ಕೂಡ ಎಷ್ಟೋ ವರ್ಷದಿಂದ ಇದ್ದಿದ್ದ ಮರಗಳು ಅಲ್ಲಿ ಇದೆ, ಭಗವಂತನ ಕಾಲದ ಮರಗಳು. ಸೊ ಹಾಗಾಗಿ ಭೂಲೋಕದಲ್ಲೇ ಈ ರೀತಿ ಇರುವಾಗ ಸ್ವರ್ಗಲೋಕದಲ್ಲೂ ಕೂಡ ಅಷ್ಟು ಮರಗಳು ಅಷ್ಟು ವರ್ಷ ಬದುಕಿರ್ತವೆ. ಸೊ ಇಲ್ಲಿ ಇನ್ನೊಂದು ಪ್ರಶ್ನೆ ಅಂತಂದ್ರೆ ಆ ರೀತಿಯಿಂದ ನಾವು ತಿಳ್ಕೊಳ್ಬಹುದು ಮಾತಾಜಿ. ಭೂಲೋಕದಲ್ಲೂ ಕೂಡ ಆತರ ಬದುಕ್ತವೆ ಅಂದ್ರೆ ಸ್ವರ್ಗದೊಳಕ್ಕೆ ಇನ್ನು ಹೆಚ್ಚು ಬದುಕಲೇಬೇಕು. ಈ ರೀತಿ ಕೃತಯುಗದಲ್ಲಿ ಒಂದು ವಾತಾವರಣ ಹೇಗಿತ್ತು ಅಂದ್ರೆ ಆ ಕಾಲ ಕೃತಯುಗದಲ್ಲಿ ಜನರು 1,00,000 ವರ್ಷ ಬದುಕ್ತಾ ಇದ್ರು. ಆ ಕಾಲದಲ್ಲಿ ಎಲ್ಲ ಸಂಪದ್ಭರಿತವಾಗಿತ್ತು ಅಂತ ಇಲ್ಲಿ ನಮಗ್ ಕಾಣ್ತದೆ ಮಾತಾಜಿ. ಎಲ್ಲ ಅಂದ್ರೆ ಪಕ್ಷಿಗಳು, ಪ್ರಾಣಿಗಳು ಮತ್ತೆ ಎಲ್ಲರೂ ಕೂಡ ಹಿತಕರವಾದ ವಾತಾವರಣ ಅಲ್ಲಿತ್ತು ಉತ್ಥಾನಪಾತನ ಕಾಲದಲ್ಲಿ, ಕೃತಯುಗದಲ್ಲಿ ಅಂತ. ಈಗ ನಾವು ಹೋಲಿಸಿದ್ರೆ ಕಲಿಯುಗಕ್ಕೆ ಹೋಲಿಸಿದ್ರೆ ಆಗ ಎಷ್ಟು ಸಂಪದ್ಭರಿತವಾಗಿತ್ತು ಅಂತ ಒಂದು ವಾತಾವರಣ ಅಂದ್ರೆ ನೈಸರ್ಗಿಕ ಸಂಪತ್ತು ತುಂಬಾ ಜಾಸ್ತಿ ಇತ್ತು. ಪಶು ಪಕ್ಷಿಗಳು ತುಂಬಾ ಸಂತೋಷದಿಂದ ಇದ್ರು ಅಂತ ಕಾಣುತ್ತೆ ಮಾತಾಜಿ. ಎಲ್ಲರೂ ಕೂಡ ಖುಷಿಯಿಂದ ಇದ್ದಿದ್ರು ಆತರ ಅಂತ ಒಂದು ಅನುಭವ ಇಲ್ಲ ಆಗತ್ತೆ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಕ್ಯಾಂಟೋ ಒಂದನಕ್ಕೆ ಸ್ಕಂದ ಒಂದನೇಲಿ ಯುಧಿಷ್ಠಿರ ಮಹಾರಾಜ್ ಅವರು ಇದು ಮಾಡಿದಾಗ, ರಾಜ್ಯ ಮಾಡುವಾಗ ಅವಾಗ್ಲೂನು ಇಂದ್ರಲೋಕದ ತರನೇ ಇತ್ತು ಅಂತ ವಿವರಣೆ ಇತ್ತು. ನಾವು ಸೇಮ್ ಟೈಮ್ ಅದೇ ತರಾನೇ ತುಂಬಾನೇ ವರ್ಷಗಳ ಸಂಪತ್ತುಗಳಿತ್ತು, ಎಲ್ಲ ಇತ್ತು. ಅದು ಇಂದ್ರಲೋಕದಲ್ಲಿ ಇದ್ದಂಗೆನೆ ಇತ್ತು ಅಂತ ನಾವು ನೋಡಿದ್ವಿ ಅಲ್ವಾ? ಸೊ ಇದರಲ್ಲಿ ಧ್ರುವರಾಜ್ ಅವರಿದ್ದಾಗ ಅದೇ ತರಾನೇ ಇತ್ತು ಅಂತ. ಸೊ ವಿಲ್ ಗೋ ಟು ದ ನೆಕ್ಸ್ಟ್. ಇನ್ನೇನಾದ್ರು ಮಾತಾಜಿ ಇನ್ನೊಂದು 2 ಅಂಶಗಳಿದೆ ಮಾತಾಜಿ, ಹೇಳ್ಬೋದಾ? ಹೇಳಿ. ಅಂದ್ರೆ ಕೃಷ್ಣ ಭಗವಂತ ಅವತಾರ ಎತ್ತಿದಾಗ ಭೂಮಿ ಅತ್ಯಂತ ಸಂತೋಷದಲ್ಲಿ ಇದ್ಲು. ಸೊ ಇಷ್ಟು ಸಂತೋಷದಿಂದ ಇದ್ದಾಗ ಎಲ್ಲ ನದಿಗಳು, ಪರ್ವತಗಳು, ಗಿಡ ಮರಗಳು ಎಲ್ಲ ತುಂಬಾ ಸಂಪದ್ಭರಿತವಾಗಿ ಫಲವನ್ನ ಕೊಡ್ತಾ ಇದ್ಲು ಭೂಮಿ. ಧಾನ್ಯ ದವಸಗಳು ಅಷ್ಟು ಸಂಪದ್ಭರಿತವಾಗಿತ್ತು ಭಗವಂತ ಇದ್ದಾಗ. ಈ ಮತ್ತೆ ರಾಮರಾಜ್ಯ ಇದ್ದಾಗಲೂ ಕೂಡ ಅಷ್ಟೇ ಒಂದು ಸುಖ ಸಂತೋಷ, ಆ ಸಂಪತ್ತು ಎಲ್ಲ ಕೂಡ ಇದ್ದಿತ್ತು. ಹೀಗಾಗಿ ಅಂದ್ರೆ ಭಗವಂತ ಯಾವಾಗಿರ್ತಾನೆ, ಭಗವಂತ ಯಾವಾಗ ಭೂಮಿಗೆ ಬರ್ತಾನೆ, ಮತ್ತೆ ಭಗವಂತನ ತರ ಅವನ ಭಗವದ್ ಭಕ್ತರು ಯಾವಾಗ ಭೂಮಿಯನ್ನು ಆಳ್ತಾರೆ, ಆಗ ಇಲ್ಲಿ ಸಂಪದ್ಭರಿತವಾದದ್ದು ಎಲ್ಲ ಇರ್ತದೆ ಅಂತ ಇದರಿಂದ ನಾ ತಿಳ್ಕೊಂಡೆ ಮಾತಾಜಿ. ಹರೇ ಕೃಷ್ಣ. ಓಕೆ, ಹರೇ ಕೃಷ್ಣ. ಇನ್ಯಾರಾದ್ರು ಇದ್ದಾರಾ? ಏನಾದ್ರೂ ಪಾಯಿಂಟ್ ಇದ್ರೆ ಹೇಳಿ. ಬೇರೆ ಯಾರಿಗಾದ್ರೂ ಏನಾದ್ರೂ ಪಾಯಿಂಟ್ ಇದ್ರೆ ಬರ್ಬೋದು ಅಥವಾ ಮುಂದುವರಿಸೋಣ. ಶ್ಲೋಕ 64. ಶ್ಲೋಕ 64 ರಿಪೀಟ್ ಮಾಡಿ. ಶ್ಲೋಕ 64. ವ್ಯಾಖ್ಯೋ ವೈಧೂರ್ಯ ಸೋಪಾನಃ ವೈಧೂರ್ಯ ಸೋಪಾನ ಪದ್ಮೋ ಉತ್ಪಲ ಕುಮದ್ವತಿಃ ಹಂಸಕಾರಂಡವ ಕುಲೈಃ ಜುಷ್ಟ ಚಕ್ರಾಹ ಸಾರಸೈಃ ವ್ಯಾಪ್ಯ ವೈಧೂರ್ಯ ಸೋಪಾನಃ
ವೈಡೂರ್ಯ ಸೋಪಾನ ಉತ್ಪಲ ಕುಮುದ್ವತಿ ಹಂಸಕಾರಂಡವ ಕುಲೈಃ ಜುಷ್ಟಾ ಚಕ್ರಾಹ ಸಾರಸೈಃ ವೈಡೂರ್ಯತ್ ಉತ್ಪಲ ಕುಮುದ್ವತಿ ಸಕಾರಂಡವ ಕುಲೈಃ ಚಕ್ರಾಹ ಸಾರಸೈಃ ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜೈ. ಇದು ಶ್ಲೋಕ ಹೇಳೋದ್ ಹೇಳ್ತಿದ್ರ? ಬೇಡ ಈಗ. ಓಕೆ. ವ್ಯಾಪೈ ಕೋಲಗಳು ಕೊಳಗಳು ಕೊಳಗಳು ವ್ಯಾಪ್ಯಃ ಕೊಳಗಳು ಕೊಳಗಳು ವೈಡೂರ್ಯ ವೈಡೂರ್ಯಗಳು ವೈಡೂರ್ಯಗಳು ಸೋಪಾನಾಹ ಮೆಟ್ಟಲುಗಳುಳ್ಳ ಮೆಟ್ಟಲುಗಳುಳ್ಳ ಪದ್ಮ ಕಮಲಗಳು ಕಮಲಗಳು ಫಲ ಕನ್ನೈದಿಲೆಗಳು ಕನ್ನೈದಿಲಿಗಳು ಕುಮುದ್ವತೀಹಿ ಬಿಳಿ ನೈದಿಲೆಗಳುಳ್ಳ ಕುಮುದ್ವತೀಹಿ ಬಿಳಿ ನೈದಿಲೆಗಳುಳ್ಳ ಹಂಸಗಳ ಕಾರಂಡವ ಬಾತುಕೋಳಿಗಳ ಬಾತುಕೋಳಿಗಳ ಕುಲೈಹಿ ಹಿಂಡುಗಳಿಂದ ಹಿಂಡುಗಳಿಂದ ಜುಷ್ಟಾಹ ವಾಸಿಸಲ್ಪಟ್ಟ ವಾಸಿಸಲ್ಪಟ್ಟ ಚಕ್ರಾಹ ಹೆಬ್ಬಾತುಗಳು ಹೆಬ್ಬಾತುಗಳು ಆರಸೈಹಿ ಮತ್ತು ಸಾರಸೈಹಿ ಮತ್ತು ಕೊಕ್ಕೆಗಳಿಂದ. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಸರೋವರಗಳಿಗೆ ಇಳಿದು ಹೋಗುವ ಸೋಪಾನಗಳನ್ನು ವೈಡೂರ್ಯದಿಂದ ಮಾಡಲಾಗಿತ್ತು. ಆ ಸರೋವರಗಳಲ್ಲಿ ಬಣ್ಣ ಬಣ್ಣದ ತಾವರೆಗಳು, ನೈದಿಲೆಗಳು ಹಾಗೂ ಹಂಸಗಳು, ಕಾರಂಡವಗಳು, ಚಕ್ರವಾಕಗಳು, ಕೊಕ್ಕರೆಗಳೇ ಮೊದಲಾದ ಅಮೂಲ್ಯವಾದ ಪಕ್ಷಿಗಳು ಇದ್ದುವು. ಈಗ ರಿಪೀಟ್ ಮಾಡಿ. ಸರೋವರಗಳಿಗೆ ಇಳಿದು ಹೋಗುವ ಸೋಪಾನಗಳನ್ನು ವೈಡೂರ್ಯದಿಂದ ಮಾಡಲಾಗಿತ್ತು. ಆ ಸರೋವರಗಳಲ್ಲಿ ಬಣ್ಣ ಬಣ್ಣದ ತಾವರೆಗಳು, ನೈದಿಲೆಗಳು ಹಾಗೂ ಹಂಸಗಳು, ಕಾರಂಡವಗಳು, ಚಕ್ರವಾಕಗಳು, ಕೊಕ್ಕರೆಗಳೇ ಮೊದಲಾದ ಅಮೂಲ್ಯವಾದ ಪಕ್ಷಿಗಳು ಇದ್ದುವು. ಮುನಿಪಾಲ್ ಪ್ರಭುಜಿ ಓದಿ. ಹರೇ ಕೃಷ್ಣ. ಮುನಿಪಾಲ್ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಓದಿ ಪ್ರಭುಜಿ. ಭಾವಾರ್ಥ ಶಿಲ ಪ್ರಭುಪಾದರಿಂದ ಶಿಲ ಪ್ರಭುಪಾದರಿಗೆ ಜಯವಾಗಲಿ. ಅರಮನೆಯ ಸುತ್ತಲ ಪ್ರಾಂಗಣದಲ್ಲಿ ಬಗೆ ಬಗೆಯ ವೃಕ್ಷಗಳುಳ್ಳ ಉದ್ಯಾನಗಳು ಮಾತ್ರವಲ್ಲದೆ ಮಾನವ ನಿರ್ಮಿತವಾದ ಚಿಕ್ಕ ಚಿಕ್ಕ ಸರೋವರಗಳು ಇದ್ದವು. ಸರೋವರಗಳಲ್ಲಿ ವರ್ಣರಂಜಿತವಾದ ತಾವರೆಗಳು, ನೈದಿಲೆಗಳು ಇದ್ದವು. ಸರೋವರಗಳಿಗೆ ಇಳಿದು ಹೋಗಲು ವೈಡೂರ್ಯದಿಂದ ಮಾಡಿದ ಮೆಟ್ಟಿಲುಗಳಿದ್ದವು. ಸುಂದರ ಉದ್ಯಾನ ಗೃಹಗಳ ಸಮೀಪದಲ್ಲೇ ಸುಂದರವಾದ ಹಂಸಗಳು, ಕಾರಂಡಗಳು, ಕೊಕ್ಕರೆಗಳೇ ಮೊದಲಾದ ಪಕ್ಷಿಗಳು ಇದ್ದವು. ಇಂತಹ ಪಕ್ಷಿಗಳು ಸಾಮಾನ್ಯವಾಗಿ ಕಾಗೆಗಳಂತೆ ಕೊಳಚೆ ಪ್ರದೇಶಗಳಲ್ಲಿ ವಾಸಿಸುವುದಿಲ್ಲ. ಪಟ್ಟಣದ ಪರಿಸರ ಆರೋಗ್ಯಕರವಾಗಿಯೂ ಸುಂದರವಾಗಿಯೂ ಇತ್ತು. ಇದನ್ನು ಕೇವಲ ಈ ವರ್ಣನೆಯಿಂದಲೇ ಊಹಿಸಿಕೊಳ್ಳಬಹುದು. ಹರೇ ಕೃಷ್ಣ. ಮಾಡೋಣ. ಶ್ಲೋಕ ಮಾಡಿಸಿ ಓದೋಣ. ಶ್ಲೋಕ 65. ಉತ್ಥಾನಪಾದೋ ರಾಜರ್ಷಿಃ
प्रभावं तनयस्य तं प्रभावं तनयस्य तं श्रुत्वा दृष्ट्वाद्भुतं श्रुत्वा दृष्टाद्भुततमम् दृष्टाद्भुततमम् प्रपेदे विस्मयं परम् प्रपेदे विस्मयं परम् राजर्षिः प्रभावं तनयस्य तं श्रुत्वा दृष्टाद्भुततमम् ते विस्मयं परम् प्राणपादराजर्षिः प्रभावं तनयस्य तं दृष्ट्वाद्भुतं तमम् दृष्टाद्भुतं ततम् प्रपेदे विस्मयं परम् विस्मयं परम् उत्तानपादाः उत्तानपादाः राज उत्तानपादनु उत्तानपादनु ರಾಜರ್ಷಿಯಾದ ಪ್ರಭಾವವನ್ನು ತನ್ನ ಮಗನ ಅದ್ಭುತವಾದ ತಮಂ ಪರಮ ಸಂತೋಷದಿಂದ ಅನುಭವಿಸಿದನು ಬೆರಗನ್ನು ಪರಮ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದಕ್ಕೆ ಜಯವಾಗಲಿ. ರಾಜರ್ಷಿ ಉತ್ತಾನಪಾದನು ಧ್ರುವ ಮಹಾರಾಜನ ಶ್ಲಾಘನೀಯ ಕಾರ್ಯಗಳನ್ನು ಕೇಳಿದನು. ಅವನು ಪ್ರಜೆಗಳ ದೃಷ್ಟಿಯಲ್ಲಿ ತುಂಬಾ ಪ್ರಭಾವಶಾಲಿಯೂ ಶ್ರೇಷ್ಠನೂ ಆಗಿರುವುದನ್ನು ಸ್ವತಃ ಕಂಡು ಬಹಳ ಸಂತೋಷಗೊಂಡನು. ಅವನ ಕಾರ್ಯ ಚಟುವಟಿಕೆಗಳು ಅತ್ಯಂತ ವಿಸ್ಮಯಕಾರಿಯಾಗಿದ್ದವು. ರಿಪೀಟ್ ಮಾಡಿ. ರಾಜರ್ಷಿ ಉತ್ತಾನಪಾದನು ಧ್ರುವ ಮಹಾರಾಜನ ಶ್ಲಾಘನೀಯ ಕಾರ್ಯಗಳನ್ನು ಕೇಳಿದನು. ಅವನು ಪ್ರಜೆಗಳ ದೃಷ್ಟಿಯಲ್ಲಿ ತುಂಬಾ ಪ್ರಭಾವಶಾಲಿಯೂ ಶ್ರೇಷ್ಠನೂ ಆಗಿರುವುದನ್ನು ಸ್ವತಃ ಕಂಡು ಬಹಳ ಸಂತೋಷಗೊಂಡನು. ಆಗಿರುವುದನ್ನು ಕಂಡು ಸ್ವತಃ ಬಹಳ ಸಂತೋಷಗೊಂಡನು. ಕಾರ್ಯಚಟುವಟಿಕೆಗಳು ಅತ್ಯಂತ ವಿಸ್ಮಯಕಾರಿಯಾಗಿದ್ದವು. ಅವನ ಕಾರ್ಯಚಟುವಟಿಕೆಗಳು ಅತ್ಯಂತ ವಿಸ್ಮಯಕಾರಿಯಾಗಿದ್ದವು. ಮಂಜುಳಾ ಮಾತಾಜಿ ಓದಿ. ಮಂಜುಳಾ ಮಾತಾಜಿ ಓದಿ. ಹರೇ ಕೃಷ್ಣ. ಎಲ್ಲಿಂದ ಮಾತಾಡಿ? ಭಾವಾರ್ಥ. ಧ್ರುವ ಮಹಾರಾಜನು ಕಾಡಿನಲ್ಲಿ ತಪಸ್ಸನ್ನಾಚರಿಸುತ್ತಿದ್ದಾಗ ಅವನ ತಂದೆ ಉತ್ತಾನಪಾದನು ಅವನ ಎಲ್ಲಾ ಅದ್ಭುತ ಕಾರ್ಯಚಟುವಟಿಕೆಗಳ ಬಗ್ಗೆ ಕೇಳಿ ತಿಳಿದಿದ್ದನು. ಧ್ರುವ ಮಹಾರಾಜನು ರಾಜನ ಮಗನಾಗಿದ್ದರೂ ಕೇವಲ 5 ವರ್ಷದ ಬಾಲಕನಾಗಿದ್ದ ಕಾಡಿಗೆ ತೆರಳಿ ನಿಯಮ ನಿಷ್ಠೆಯಿಂದ ಭಕ್ತಿ ಸೇವೆ ಮಾಡಿದನು. ಆದ್ದರಿಂದ ಅವನ ಕಾರ್ಯಗಳೆಲ್ಲವೂ ಅದ್ಭುತ. ಮತ್ತು ಅವನು ಊರಿಗೆ ಹಿಂತಿರುಗಿದ ಮೇಲೆ ಸಹಜವಾಗಿಯೇ ಆತನ ಆಧ್ಯಾತ್ಮಿಕ ಗುಣಗಳಿಂದಾಗಿ ಪುರಜನರಿಗೆ ತುಂಬಾ ಪ್ರಿಯನಾದನು. ಭಗವಂತನ ಕೃಪೆಯಿಂದ ಅವನು ಅನೇಕ ಅದ್ಭುತ ಕೆಲಸಗಳನ್ನು ಮಾಡಿರಬೇಕು. ಮಹಿಮಾನ್ವಿತ ಕೆಲಸಗಳನ್ನು ಮಾಡಿದ ಅಂತಹವನ ಬಗ್ಗೆ ತಂದೆಗಿಂತ ಹೆಚ್ಚು ತೃಪ್ತಿ ಪಟ್ಟುಕೊಳ್ಳುವವರು ಬೇರಾರೂ ಇಲ್ಲ. ಉತ್ತಾನಪಾದನು ಸಾಧಾರಣ ರಾಜನಲ್ಲ, ಅವನೊಬ್ಬ ರಾಜರ್ಷಿ.
ಹಿಂದೆ ಈ ಭೂಮಿಯನ್ನು ಒಬ್ಬನೇ ಒಬ್ಬ ರಾಜರ್ಷಿ ಆಳುತ್ತಿದ್ದ. ರಾಜರಿಗೆ ಋಷಿಮುನಿಗಳಂತೆ ಇರಲು ಕಲಿಸುತ್ತಿದ್ದರು. ಆದ್ದರಿಂದ ಅವರಿಗೆ ಪ್ರಜೆಗಳ ಯೋಗಕ್ಷೇಮವೊಂದನ್ನು ಬಿಟ್ಟು ಬೇರಾವ ಕಾಳಜಿಯೂ ಇರಲಿಲ್ಲ. ಈ ರಾಜರ್ಷಿಗಳಿಗೆ ಸೂಕ್ತ ತರಬೇತಿ ಕೊಡುತ್ತಿದ್ದರು. ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಭಗವದ್ ಜ್ಞಾನವನ್ನು ಅಥವಾ ಭಕ್ತಿ ಯೋಗವನ್ನು ಸೂರ್ಯ ಲೋಕದ ರಾಜರ್ಷಿಗೆ ಉಪದೇಶಿಸಲಾಯಿತು. ಇದು ಕ್ರಮೇಣ ಸೂರ್ಯ ಮತ್ತು ಚಂದ್ರವಂಶದ ಎಲ್ಲಾ ಕ್ಷತ್ರಿಯ ರಾಜರಿಗೂ ವಂಶ ಪಾರಂಪರ್ಯವಾಗಿ ಬಂತು. ಆಳರಸನು ಸಾಧು ಸಂತರಂತೆ ಪವಿತ್ರ ಜೀವನ ನಡೆಸಿದರೆ ಪ್ರಜೆಗಳು ಖಂಡಿತವಾಗಿ ಸಾಧು ಸಂತರಂತೆಯೇ ಇರುತ್ತಾರೆ. ಅವರ ಆಧ್ಯಾತ್ಮಿಕ ಹಾಗೂ ಲೌಕಿಕ ಅವಶ್ಯಕತೆಗಳು ಬಯಕೆಗಳು ಈಡೇರುವುದರಿಂದ ಅವರು ಸಂತೋಷದಿಂದಿರುತ್ತಾರೆ. ಧನ್ಯವಾದಗಳು ಮಾತಾಜಿ. ಧನ್ಯ ಕೃಷ್ಣ. ಸೊ ಇದರಲ್ಲಿ ನಾವು ನೋಡೋದು ಏನಂದ್ರೆ, ಸುಖದೇವ್ ಗೋಸ್ವಾಮಿ ಏನಂತಾರೆ, ರಾಜಋಷಿ ಉತ್ತನಪಾದರು ರಾಜಋಷಿ ಅಂದ್ರೆ ಅವರು ಋಷಿಗಳನ್ನೇ, ಬಟ್ ಅವರು ಕ್ಷತ್ರಿಯದನ್ನ ಇದಾಗಿರುತ್ತೆ, ಟ್ರೈನಿಂಗ್ ಆಗಿರುತ್ತೆ ಅವ್ರಿಗೆ. ಸೊ ಧ್ರುವ ಮಹಾರಾಜ ಇದ್ರಲ್ಲಿನೂ ಹೇಳಿರ್ತಾರಲ್ಲ, ಭಗವದ್ಗೀತೆಯಲ್ಲಿ ಫಸ್ಟ್ ಏವಂ ಪರಂಪರಾ ಪ್ರಾಪ್ತಮೇವಂ ರಾಜರ್ಷಿಗಳು ಸಕಾಲೆ ನಿಯಮಾತ ಯೋಗೋ ನಷ್ಟ ಪರಂತಪ. ಅವಾಗ ರಾಜಋಷಿ ಅಂತ ಬರುತ್ತೆ. ಇನ್ನೊಂದು ನಾವು ಇವಾಗ 63ನೇ ಶ್ಲೋಕದಲ್ಲಿ ನೋಡಿದ್ವಿ ಏನಂತ, ಅದು ತುಂಬಾನೇ ಅವರು ಸರೋವರಗಳು ಇದ್ವು, ಆ ಸರೋವರಕ್ಕೆ ಹೋಗಕ್ಕೆ ಸ್ಟೆಪ್ಸ್ ಎಲ್ಲ ವೈಡೂರ್ಯವಾಗಿತ್ತು. ಅಂತ ವೈಡೂರ್ಯವಾಗಿದ್ದಲ್ಲಿ ಪಕ್ಷಿಗಳು ಕೊಕ್ಕರೆಗಳು ಸ್ವಾನ್ಸ್ ಅವೆಲ್ಲ ಅದ್ಭುತವಾಗಿದ್ದು, ಅಲ್ಲೆಲ್ಲ ಕಾಗೆಗಳಂತ ಇರಲ್ಲ, ಬಟ್ ಇದು ಪಕ್ಷಿಗಳು ಯಾವ್ದು ಕೊಕ್ಕರೆಗಳದಲ್ಲ ಅಂಶಗಳು ಅವದೇ ಇದ್ದವು ಅಂತ ಹೇಳಿದ್ರು. ಸೊ ಇದರಲ್ಲಿ ಗೊತ್ತಾಗುತ್ತೆ ಅಲ್ಲೆಲ್ಲಾನು ರಾಜರಲ್ಲಿ ತುಂಬಾನೇ ಚೆನ್ನಾಗಿ ವೈಡೂರ್ಯವಾದವಾಗಿ ಇದ್ದಿದ್ದು ಅಂತ. ಅದಕ್ಕೆ ಇದರಲ್ಲಿ ಈ ಶ್ಲೋಕದಲ್ಲಿ ಹೇಳ್ತಾರೆ, ಧ್ರುವ ಮಹಾರಾಜ ಅವ್ರ ತಂದೆ ಉತ್ತನಪಾದರು ರಾಜಋಷಿ, ಅವರುಗಳು ಧರ್ಮವಾಗಿನೇ ಅವರು ಆಡಳಿಸ್ತಾರೆ. ಅದರಿಂದ ಎಲ್ಲನೂ ಚೆನ್ನಾಗೇ ಇರುತ್ತೆ. ಆಮೇಲೆ ಇನ್ನೊಂದೇನು ವಿಷಯ ಇದ್ರಲ್ಲಿ ನೋಡ್ತೀವಿ ಅಂದ್ರೆ, ರಾಜರ್ಷಿ ಉತ್ತನಪಾದ ಸಾಧಾರಣ ರಾಜನಲ್ಲ, ಅವರೊಬ್ರು ರಾಜಋಷಿ. ಹಿಂದೆ ಈ ಭೂಮಿಯನ್ನು ಒಬ್ಬ ರಾಜಋಷಿ ಆಳುತ್ತಿದ್ರು. ಇವಾಗ ಏನೋ ನಾವು ಬೇರೆ ಬೇರೆ ದೇಶಗಳಾಗಿ ಬೇರೆ ಬೇರೆ ಲೀಡರ್ಸ್ ಪೊಲಿಟಿಷಿಯನ್ಸ್ ಇದ್ದಾರೆ, ಬಟ್ ಆಗಿನ ಕಾಲದಲ್ಲಿ ಫುಲ್ ಇದು ಒಬ್ಬರೇನೆ ಆಡಳ್ತಾ ಇದ್ದಿದ್ದು, ಒಂದು ಮೊನಾಚಿ. ಅವಾಗ ಯಾರು ಬೇರೆ ಬೇರೆ ರಾಜ್ಯದಲ್ಲಿ ಇರ್ತಿರ್ಲಿಲ್ಲ. ಸೊ ಉತ್ತನಪಾದ ರಾಜನು ಅವನೊಬ್ಬ ರಾಜಋಷಿ. ಹಿಂದೆ ಈ ಭೂಮಿಯಲ್ಲಿ ಒಬ್ಬ ರಾಜಋಷಿ ಆಳುತ್ತಿದ್ದರು. ರಾಜರಿಗೆ ಋಷಿ ಮುನಿಗಳಿಂದ ಇರಲು ಕಲಿಸುತ್ತಿದ್ದರು. ಸೊ ಅವರು ಇವಾಗಿನ ಕಾಲದಲ್ಲಿ ಎಲ್ಲ ವೋಟ್ಗಳು ಎಲೆಕ್ಷನ್ ಆಗಿ ಬಂದಿರ್ತಾರೆ, ಬಟ್ ಆಗಿನ ಕಾಲದಲ್ಲಿ ಆ ಥರ ಇರಲಿಲ್ಲ. ಅವರು ಋಷಿ ಮುನಿಗಳಿಂದ ಅವರು ಟ್ರೈನಿಂಗ್ ತಗೊಂಡಿರ್ತಾರೆ. ಹಾಗಾಗಿ ಅವ್ರ ಕೈಲಿ ಇದನ್ನ ಆಳಕ್ಕೆ ಇದಾಗಿರುತ್ತೆ. ಆದ್ರಿಂದ ಅವರಿಗೆ ಪ್ರಜೆಗಳ ಯೋಗಕ್ಷೇಮವನ್ನು ಬಿಟ್ಟು ಬೇರೇನು ಕಾಳಜಿಯನ್ನು ಇರಲಿಲ್ಲ ಅವರಿಗೆ. ಸೊ ಈ ರಾಜಋಷಿಗೆ ಸುಖ ತರಬೇತಿ ಕೊಡುತ್ತಿದ್ದರು. ಭಗವಂತರಲ್ಲಿ ಹೇಳುತ್ತಿರುವಂತೆ ಭಗವತ್ ಜ್ಞಾನವನ್ನು ಅಥವಾ ಭಕ್ತಿಯವನ್ನು ಸೂರ್ಯಲೋಕದ ರಾಜ. ಸೊ ಇದರಲ್ಲಿ ನಮಗೆ ಸೂರ್ಯವಂಶ ಚಂದ್ರವಂಶದಿಂದ ಬಂದಿರೋದನ್ನ ಇದರಲ್ಲಿ ಭಾಗವತದಲ್ಲಿ ಗೊತ್ತಾಗುತ್ತೆ. ಸೊ ಇವರು ಆ ವಂಶದಲ್ಲಿ ಬಂದಿರೋದು, ಅದರಿಂದ ಅವರು ರಾಜಋಷಿಯಾಗಿ ಇದ್ದರು. ಇದರಲ್ಲಿ ಅವರು ಧ್ರುವ ಮಹಾರಾಜ್ ಅವರು ಇದರಲ್ಲಿ ಕಾಡಿನಲ್ಲಿ ಅವ್ರಿಗೆ ಮಾಡಿದ್ದ ಅದ್ಭುತ, ಅವ್ರು ಭಗವಂತ ಆಧ್ಯಾತ್ಮಿಕಿದ್ದು ಅದ್ಭುತವಾಗಿ ಕಾರ್ಯಗಳನ್ನೆಲ್ಲ ಕೇಳಿ ತುಂಬಾನೇ ಸಂತೋಷವಾಗಿತ್ತು ಅವ್ರಿಗೆ. ಅದರಿಂದ ಅವರ ಕಾರ್ಯಗಳನ್ನು ಸೊ ಅದೆಲ್ಲ ಕೇಳಿ ಸಹಜವಾಗಿ
ಪೇರೆಂಟ್ಸ್ ಆಗಿ ಇರೋರು ಅವ್ರವ್ರ ಮಕ್ಕಳು ಚೆನ್ನಾಗಿ ಮಾಡಿದ್ರೆ ತುಂಬಾನೇ ಖುಷಿ ಆಗುತ್ತಲ್ಲ, ಅದೇ ತರ ಅವರು ತನ್ನ ಪಾದವರೆಗೂ ಬಹುತ್ ಖುಷಿಯಾಗಿತ್ತು. ಆಮೇಲೆ ಇನ್ನೇನ್ ಹೇಳಿದ್ದಾರೆ ಅಂದ್ರೆ ಇದರಲ್ಲಿ ಇನ್ನೊಂದು ಇದ್ರ ಬಗ್ಗೆ ಹೇಳಿದೆ, ಪ್ರಜೆಗಳು ಖಂಡಿತವಾಗಿ ಸಾಧು ಸಂತರಲ್ಲಿ ಇರುತ್ತಾರೆ. ಸೊ ರಾಜರು ಹೆಂಗಿರ್ತಾರೋ ಅದೇ ತರ ಪ್ರಜೆಗಳೂ ಇರ್ತಾರೆ ಅಂತ ಪ್ರಭುಪಾದಿಲಿ ವಿವರಣೆ ಹೇಳ್ತಾರೆ. ಅವರ ಆಧ್ಯಾತ್ಮಿಕ ಹಾಗೂ ಲೌಕಿಕ ಅವಶ್ಯಕತೆಗಳನ್ನು ಬಯಕೆಗಳನ್ನು ಈಡೇರುವರಂತೆ ಅವರು ಸಂತೋಷದಿಂದ ಇರುತ್ತಾರೆ. ಇದೇ ತರ ನಾವು ಇದ್ರಲ್ಲೂ ಅದೇನ ನೋಡಿದ್ವಿ. ಆವಾಗ ಯುಧಿಷ್ಠಿರ ಮಹಾರಾಜರು ಇದ್ರಲ್ಲಿನೂ ಅದೇ ತರನೇ ಇತ್ತು. ಬಿಕಾಸ್ ಅದು ಆಗಿರ್ಲಿಲ್ಲ ಅವರಲ್ವಾ, ಧೃಷ್ಟರಾಷ್ಟ್ರು ಆಮೇಲೆ ದುರ್ಯೋಧನ ಎಲ್ಲ ಬೇರೆ ಎಲ್ಲ ಹಾಳು ಆಗಿದ್ಮೇಲೆ ಕುರುಕ್ಷೇತ್ರ ಯುದ್ಧ ಆಗಿ ಆಮೇಲೆ ಯುಧಿಷ್ಠಿರ ರಾಜ್ಯಕ್ಕೆ ಬಂದಾಗ ಇದೇ ತರನೇ ವಿವರಣೆ ನಾವು ನೋಡಿರ್ತೀವಿ. ಸೊ ಇದ್ರಲ್ಲಿ ಆಗಿನ ಕಾಲದಲ್ಲಿ ರಾಜಋಷಿಗಳೇ ಇದ್ದಿದ್ದು, ಅವ್ರುಗಳು ಲೌಕಿಕ ಆಮೇಲೆ ಇದನ್ನ ನೋಡುತ್ತಿದ್ದರು. ಸೊ ಸತ್ಯ ಯುಗದಲ್ಲಿ ಆತರ ಇತ್ತು. ಇನ್ನೇನಾದಿತ್ಯ ಹೇಳೋದು ಯಾರಾದ್ರೂ? ಮಧುಮಯಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಈಗ ಇದರಲ್ಲಿ ತುಂಬಾ ಚೆನ್ನಾಗಿದೆ. ಅಂದ್ರೆ ಹಿಂದಿನ ಆ ಕೃತಯುಗದಲ್ಲಿ ಅಥವಾ ಹಿಂದಿನ ಒಂದು ವೈದಿಕ ಕಾಲದಲ್ಲಿ ಹೇಗೆ ರಾಜರುಗಳು ಋಷಿಗಳ ತರ ಇರ್ತಿದ್ರು. ಅಂದ್ರೆ ಅವರು ಒಳ್ಳೆಯ ಅವರಿಗೆ ಟ್ರೈನಿಂಗ್ ಭಗವಂತ ಮೊಟ್ಟ ಮೊದಲು ಭಗವದ್ಗೀತೆಯನ್ನು ಸೂರ್ಯನಿಗೆ ವಿವರಿಸಿದ, ವಿಭಸ್ವಾನನಿಗೆ. ಯಾಕೆ ಕೊಟ್ಟ ಸೂರ್ಯನಿಗೆ ಅಂತಂದ್ರೆ ಸೂರ್ಯ ಗ್ರಹ ಅದು ಗ್ರಹಗಳ ರಾಜ. ಸೊ ಆದ್ರಿಂದ ಆ ಸೂರ್ಯ ರಾಜನಿಗೆ ಆ ವಿಭಸ್ವಾನಿಗೆ ಕೊಟ್ಟಿದ್ದ ಬೇರೆ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ. ಏನು ಹೇಳಿದ್ರು ಯಾರು? ಹರೇ ಕೃಷ್ಣ. ಹರೇಣಿ ಕಲ್ಕೇರಿ ಮಾತಾಜಿ ಏನಿದೆ ಡೌಟ್ ಇದೆಯಾ? ಹರೇ ಕೃಷ್ಣ. ನನ್ಗೆ ಫ್ಲೋ ತಪ್ಪಾಗ್ಬಿಡುತ್ತೆ ಹಾಗಿದ್ರೆ. ಹರೇ ಕೃಷ್ಣ. ಆಮೇಲೆ ಏನಾಗುತ್ತೆ ಅಂದ್ರೆ ಸೂರ್ಯ ಗ್ರಹಗಳ ರಾಜ, ಸಕಲ ಗ್ರಹಗಳ ರಾಜ. ಸೊ ಸೂರ್ಯ ಗ್ರಹನಿಂದ ಮತ್ತೆ ಉಳಿದ ಎಲ್ಲ ಗ್ರಹಗಳಿಗೂ ಕೂಡ ರಾಜರುಗಳಿಗೂ ಕೂಡ ಇದು ಭಗವದ್ಗೀತೆ ಹೋಯಿತು. ಮತ್ತು ಆ ಭಗವದ್ಗೀತೆಯಿಂದ ರಾಜರುಗಳು ಆ ಭಗವದ್ಗೀತೆಯನ್ನ ಉಪದೇಶ ಕಲಿತುಕೊಂಡಿದ್ರಿಂದ ಅವರು ರಾಜರ್ಷಿಗಳ ತರ ಹೀಗೆ. ಸೊ ಹಾಗಾಗಿ ತಮ್ಮ ಪ್ರಜೆಗಳಿಗೆ ಅವರು ಭೌತಿಕದ ಒಂದು ಸಂಪತ್ತನ್ನು ಕೊಡೋದು ಒಂದೇ ಅಲ್ಲ, ಜೊತೆಯಾಗಿ ಆಧ್ಯಾತ್ಮಿಕತೆಯನ್ನು ಅವರು ತುಂಬುತ್ತಿದ್ರು, ಕೃಷ್ಣ ಪ್ರಜ್ಞೆಯನ್ನು ಕೊಡ್ತಿದ್ರು. ಸೊ ಹೀಗಾಗಿ ಆಗಿನ ಕಾಲದಲ್ಲಿ ಇವೆರಡೂ ಇರೋದ್ರಿಂದ ಜನಗಳು ತುಂಬಾ ಚೆನ್ನಾಗಿ ಸಂತೋಷದಿಂದ ಇರ್ತಾ ಇದ್ರು. ಅಂದ್ರೆ ರಾಜರುಗಳು ಜನರಿಗೆ ಭಗವದ್ಧಾಮಕ್ಕೆ ಹಿಂತಿರುಗುವುದನ್ನು ಅದನ್ನು ಕೊಡ್ತಿದ್ದಿದ್ರು. ಆದರೆ ಈಗಿನ ಕಾಲದ ಜನರಿಗೆ ರಾಜರುಗಳು ಈ ಭಗವದ್ಗೀತೆಯ ಜ್ಞಾನವಾಗಲಿ ಅಥವಾ ಯಾವುದೇ ಆಧ್ಯಾತ್ಮಿಕ ಇದು ಇರೋದಿಲ್ಲ. ಅವರು ಕಂಪ್ಲೀಟ್ ಐಹಿಕದಲ್ಲಿ ಇರ್ತಾರೆ. ಹಾಗಾಗಿ ಪ್ರಜೆಗಳು ಯಥಾ ರಾಜ ತಥಾ ಪ್ರಜಾ. ಸೊ ಹಾಗಾಗಿ ಇಲ್ಲಿ ಪ್ರಜೆಗಳು ಕೂಡ ಅದು ಕಷ್ಟದಲ್ಲಿ ಇರ್ತಾರೆ ಮತ್ತೆ ಅಸಂತೋಷದಲ್ಲಿ ಇರ್ತಾರೆ. ಯಾಕೆಂದ್ರೆ ರಾಜರುಗಳೇ ನಮ್ಮ ಮಂತ್ರಿಗಳೇ ಆತರ ಇರ್ತಾರೆ. ಸೊ ಹಾಗಾಗಿ ಇದರಿಂದ ನಾವು ಪಾಠ ಕಲಿಯೋದು ಏನು ಅಂದ್ರೆ, ಮುಖ್ಯವಾಗಿ ರಾಜರುಗಳು ಈಗ ಇರ್ತಕ್ಕಂತ ಒಂದು ಪೊಲಿಟಿಷಿಯನ್ಸ್, ಅವರು ಯಾರು ಪವರ್ ಅಲ್ಲಿ ಇರ್ತಾರೆ ಮಂತ್ರಿಗಳು, ಅವರಿಗೆ ಈ ಒಂದು ಆಧ್ಯಾತ್ಮಿಕ ವಿಚಾರ ಭಗವದ್ಗೀತೆ ಇದು ಇದ್ರೆ ಅಥವಾ ಭಾಗವತಂ ಒಂದು ಕ್ಯಾಂಟೋ ಓದಿದ್ರೆ ಅವರಿಗೆ ರಾಜ್ಯಭಾರ ಹೇಗ್ ಮಾಡೋದು ಅಂತ ಗೊತ್ತಾಗತ್ತೆ. ಅದಿಲ್ಲ. ಆದ್ದರಿಂದ ಕಲಿಯುಗವಾಗಿದ್ದರಿಂದ ಜನಗಳಿಗೆ ಅವಕಾಶವೇ ಇಲ್ಲ. ಅಂದ್ರೆ ಆ ಒಂದು ಆಧ್ಯಾತ್ಮಿಕದಲ್ಲಿ ಕೃಷ್ಣ ಪ್ರಜ್ಞೆಯನ್ನು ಪಡ್ಕೊಳ್ಳಿಕ್ಕೆ ರಾಜರುಗಳು ಸವಲತ್ತನ್ನೇ ಕೊಡ್ತಾ ಇಲ್ಲ. ಸೊ ಹಾಗಾಗಿ ಅಥವಾ ಈಗ ಅಧಿಕಾರದಲ್ಲಿರುವವರು ಕೊಡ್ತಾ ಇಲ್ಲ. ಹಿಂದೆ ಪರೀಕ್ಷಿತ್ ಮಹಾರಾಜನು ತನ್ನ ಒಂದು ಇದರಲ್ಲಿ ಪ್ರಜೆಗಳಿಗೆ ಎಲ್ಲರಿಗೂ ಕೂಡ ತುಂಬಾ ಹರಿನಾಮ ಸಂಕೀರ್ತನೆ ಮಾಡೋದು, ಭಾಗವತಮನ್ನ ಎಲ್ಲ ಜನರಿಗೆ ಕೊಡೋದು, ಇದಕ್ಕಾಗಿ ತುಂಬಾ ಸಂಪತ್ತನ್ನು ಹಂಚುತ್ತಿದ್ದ ಅವನು. ಸೊ ಆ ತರವಾದ ವಾತಾವರಣ ಇಂದು ಕೃತಯುಗದಿಂದ ಕೊನೆಯವರೆಗೆ ದ್ವಾಪರ ಯುಗ ಅಂತ್ಯದವರೆಗೂ ಇತ್ತು. ಕಲಿಯುಗದಲ್ಲಿ ಈ ರೀತಿಯಾದ ಪರಿಸ್ಥಿತಿ ಕಲಿಯ ಪ್ರಭಾವದಿಂದ ನಮಗ್ ಬಂದಿರೋದ್ರಿಂದ ಪ್ರಜೆಗಳು ಅಸಂತೋಷ, ರಾಜರುಗಳು ದಾರಿ ತೋರಿಸ್ತಾ ಇಲ್ಲ, ಅಂದ್ರೆ ಅಧಿಕಾರದಲ್ಲಿರೋರು. ಆದ್ರೆ ಹಾಗೆ ಇರಲಿಲ್ಲ. ಇದನ್ನ ನಾವು ತಿಳ್ಕೊಂಡು ನಮ್ಮನ್ನ ನಾವು ತಿಳ್ಕೊಳ್ಬೇಕು. ನಮಗೆ ಅವಕಾಶವನ್ನ ಕೊಡಬೇಕು ಈ ಒಂದು ಮಂತ್ರಿಗಳಾದವರು ಅಥವಾ ಆ ಒಂದು ಅಧಿಕಾರದಲ್ಲಿರುವವರು. ಅದಕ್ಕೆ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಅಂದ್ರೆ ಭಾಗವತವನ್ನ ಒಂದು ಕ್ಯಾಂಟೋ ಅದನ್ನ ಓದಿಕೊಂಡು ಯಾರು ಎಲೆಕ್ಷನ್ಗೆ ನಿಲ್ತಾರೆ ಅಥವಾ ಗೆಲ್ತಾರೆ, ಆ ಜ್ಞಾನ ಇದ್ರೆ ಅವರು ಸರಿಯಾಗಿ ಒಂದು ಆಡಳಿತ ನಡೆಸ್ತಾರೆ, ಜನರನ್ನ ಆಧ್ಯಾತ್ಮಿಕತೆಗೆ ಕೊಡ್ತಾರೆ ಅಂತ. ಈ ಧ್ರುವ ಮಹಾರಾಜ ಅಂತಹ ತಂದೆಗೆ ಆ ಒಂದು ರಾಜ್ಯದಲ್ಲಿ ಇದ್ದ. ಹಾಗಾಗಿ ಚಿಕ್ಕ ಬಾಲಕನಲ್ಲಿಯೂ ಆ ಸಂಸ್ಕಾರ ತುಂಬಾ ಇದ್ದಿದ್ರಿಂದ ಅವನು ಆ ಭಕ್ತಿ ಮಾರ್ಗಕ್ಕೆ ಬೇಗ ಹೋಗಿ ಉನ್ನತಿ ಆಗ್ಲಿಕ್ಕೆ ಸಾಧ್ಯ ಆಯ್ತು. ಅದನ್ನು ಕಂಡು ಮಹಾರಾಜ ಉತ್ತಾನಪಾದ ರಾಜರ್ಷಿ
ಅವನಿಗೆ ತುಂಬಾ ಸಂತೋಷ ಆಯ್ತು. ಮಗ ಅಂತ ಅಲ್ಲ, ತನ್ನ ರಾಜ್ಯದಲ್ಲಿ ಇರ್ತಕ್ಕಂಥ ಇಂತಹ ಒಂದು ಅತಿ ಅದ್ಭುತವಾದ ಒಂದು ಸಾಧನೆ ಮಾಡಿದ್ದಾನೆ ಅವನು ಭಗವಂತನನ್ನು ಕಂಡು. ಸೊ ಹಾಗಾಗಿ ಅವನು ಅದನ್ನ ಹೆಚ್ಚು ತೃಪ್ತಿ ಪಟ್ಕೊಂಡ, ತಂದೆಯಾಗಿ ತೃಪ್ತಿ ಪಟ್ಕೊಂಡ, ರಾಜನಾಗಿಯೂ ಕೂಡ ತೃಪ್ತಿ ಪಟ್ಕೊಂಡ. ಹರೇ ಕೃಷ್ಣ. ಸೊ ಹಾಗಾಗಿ ಇದರಿಂದ ನಾವು ಕಲಿಯೋದು ಏನು ಅಂತಂದ್ರೆ, ಅಂದ್ರೆ ನಾವು ಸಂಸ್ಕೃತಿಯನ್ನ, ಅಂದ್ರೆ ರಾಜನಾಗಿದ್ದವನು ಅವನಿಗೆ ಜವಾಬ್ದಾರಿ ಇರುತ್ತದೆ. ಮನುಸ್ಮರ ಯುದ್ಧಚ, ಈ ಒಂದು ಭೌತಿಕವನ್ನ ನಾವು ಜೀವನ ನಡೆಸಬೇಕು, ಜೊತೆಗೆ ಭಗವಂತನ ಬಗ್ಗೆನೂ ನಾವು ಭಕ್ತಿ ಮಾರ್ಗದಲ್ಲಿ ಹೋಗ್ಬೇಕು. ಇದು ರಾಜನೇ ಹಾಕಿಕೊಡಬೇಕು, ಆ ಅಧಿಕಾರದಲ್ಲಿದ್ದವರೇ ಹಾಕಿಕೊಡ್ಬೇಕು. ಆ ಒಂದು ನಾವು ಒಂದು ಪರಿಸ್ಥಿತಿ ನಮ್ಗೆ ಉಂಟಾಗ್ಬೇಕು. ಅದು ಹಿಂದಿನ ಕಾಲದಲ್ಲಿ ಇತ್ತು ಮಾತಾಜಿ. ಇದು ಹರೇ ಕೃಷ್ಣ. ಇದು ನಮ್ಮ ಕೊರತೆ, ಈಗಿನ ಕಾಲದ ಕೊರತೆ. ಹರೇ ಕೃಷ್ಣ ಮಾತಾ. ಧನ್ಯವಾದಗಳು ಮಾತಾಜಿ. ಇನ್ನು ಬೇರೆ ಶಾಂತಿ ರೂಪಿಣಿ ಮಾತಾಜಿ, ಉತ್ತಮ ಪದ್ಮಾ ದೇವಿ ಮಾತಾಜಿ ಏನಾದ್ರು ಹೇಳಲಿಕ್ಕಿದೆಯಾ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹೇಳಿ. ಈ 64ನೇ ಒಂದು ಶ್ಲೋಕದಲ್ಲಿ ಹೇಳೋ ತರ ಅಲ್ಲಿ ಒಂಥರ ಮೆಟ್ಟಲುಗಳು ಎಲ್ಲಾ ಬಂಗಾರದಲ್ಲಿದ್ವು ಅಂತ ಹೇಳಕ್ಕೆ ನಮ್ಗೆ ಊಹಿಸ್ಕೊಳ್ಳೋಕ್ಕೂ ಸಾಧ್ಯನೇ ಇಲ್ಲ. ಬಟ್ ನಮ್ಗೆ ಅನ್ಸುತ್ತೆ, ನಾವು ಹಿಂದೆ ಓದಿದ ಒಂದು ಕೃಷ್ಣದೇವರಾಯ ಅಲ್ಲ, ಅವನ ಒಂದು ಹಂಪಿಯಲ್ಲಿ ಆ ಒಂದು ವೈಭವ ಇತ್ತು ಅಂತ ಹೇಳ್ತಾರೆ. ಅಂದ್ರೆ ಬೆಳ್ಳಿ ಬಂಗಾರನ ರಸ್ತೆನಲ್ಲಿ ಮೂಟೆ ರಾಶಿ ಹಾಕಿ ಮಾರ್ತಿದ್ರು ಅಂತಾನು ಹೇಳ್ತಾರೆ. ಸೊ ನಮ್ಮ ಹಿಂದಿನವರು 15ನೇ ಇದ್ರಲ್ಲಿ 1500 ಸಮಥಿಂಗ್ ಇದರಲ್ಲಿ ಬರ್ತಾನೆ ಕೃಷ್ಣದೇವರಾಯ ಅನ್ಸುತ್ತೆ. ಅವನು ಅಂದ್ರೆ ಆ ಟೈಮಲ್ಲಿ ಇದ್ದ ಜನರು ಅದನ್ನ ನಮ್ಮ ಪೂರ್ವಿಕರೆಲ್ಲ ಕಂಡಿದ್ದಾರೆ ಅಂತ ಅನ್ಸುತ್ತೆ. ಅಂದ್ರೆ ಅದು ನಮ್ಗೆ ಇಲ್ಲ ಆ ಒಂದಿದು. ಬಟ್ ನಾವು ಅದನ್ನ ಓದ್ಬೋದು, ನಮ್ಮ ಇದ್ರಲ್ಲೂ ಇದೆ. ಕಲಿಯುಗದಲ್ಲೂ ಬಿಗಿನಿಂಗ್ ಅಲ್ಲಿ ಸ್ವಲ್ಪ ಇತ್ತು, ಸ್ವಲ್ಪ ಆ ತರ ಎಲ್ಲ ನಮ್ ಬೆಳ್ಳಿ ಬಂಗಾರಗಳನ್ನ ನಾವು ಕಾಣ್ಬೋದಾಗಿತ್ತು ಎಲ್ಲಿ ಬೀದಿಗಳಲ್ಲಿ ಅಂತ ತಿಳ್ಕೊಬಹುದು. ಶಾಂತಿ ರೂಪಿಣಿ ಮಾತಾಜಿ, ನಿಮ್ಮದೇನಾದ್ರೂ ಪಾಯಿಂಟ್ಸ್ ಇದೆಯಾ? ಹರೇ ಕೃಷ್ಣ ಮಾತಾಜಿ. ಎಲ್ಲ ಪಾಯಿಂಟ್ಸ್ ಮುಗಿದು ಮಾತಾಜಿ, ಎಲ್ಲ ಕವರ್ ಆಗಿದೆ ಅದ್ರೊಳಗೆ. ಹರೇ ಕೃಷ್ಣ ಮಾತಾಜಿ. 64 ಇನ್ನೊಂದು ಪಾಯಿಂಟ್ ನೋಡ್ಬೋದು ಮಾತಾಜಿ. ಹರೇ ಕೃಷ್ಣ ಹೇಳ್ಬೋದಾ? ಹೇಳಿ ಮಾತಾಜಿ. ಅಲ್ಲಿ ಏನಾಗಿದೆ ಅಂದ್ರೆ, ಅಲ್ಲಿ ಕಾಗೆಗಳು ಅಂದ್ರೆ ಅಲ್ಲಿ ರಾಜ ಇಷ್ಟು ಸುಂದರವಾದ ಅಂದ್ರೆ ಆರೋಗ್ಯಕರವಾದ ಸುಂದರವಾದ ಪರಿಸ್ಥಿತಿ, ಅಂದ್ರೆ ಭೌತಿಕವಾಗಿಯೂ ಅವನು ಚೆನ್ನಾಗಿ ಪರಿಸರವನ್ನ ಇಡ್ತಾ ಇದ್ದ. ಸೊ ಈ ಪರಿಸರ ಇಡೋದ್ರಿಂದ ಉತ್ತಮವಾದ ಪಕ್ಷಿಗಳು, ಚಕ್ರವಾಕಗಳು, ಕೊಕ್ಕರೆಗಳು, ಹಂಸಗಳು, ಇಂತ ಅಮೂಲ್ಯವಾದ ಪಕ್ಷಿಗಳು ಇರ್ತಿದ್ವು. ಕಾಗೆಗಳಂತ ಹೊಲಸು ಪಕ್ಷಿಗಳು ಇರ್ತಾ ಇರ್ಲಿಲ್ಲ. ಅಂದ್ರೆ ಇಲ್ಲಿ ಈಗ ನಮಗೆ ಈಗ ಹೋಲಿಸಿದ್ರೆ ಈಗಿನ ಕಾಲಕ್ಕೆ ಇದು ಕಾಗೆಗಳ ಧಾಮ ಆಗ್ಬಿಟ್ಟಿದೆ. ಎಲ್ಲಿ ನೋಡಿದ್ರು ನಮ್ಮ ರಸ್ತೆ ಬೀದಿಗಳಲ್ಲಿ ಎಲ್ಲಿ ನೋಡಿದ್ರು ನಾವು ಗಾರ್ಬೇಜೇ ಕಾಣ್ತಾ ಇದ್ದೇವೆ. ಎಲ್ಲ ಕಡೆ ಎಷ್ಟು ನಗರ ಪಾಲಿಕೆ ಇದ್ರೂ ಕೂಡ ಅದು ಈ ಗಾರ್ಬೇಜ್ ಮೇಂಟೆನೆನ್ಸ್ ಆಗ್ತಾ ಇಲ್ಲ. ಸೊ ಅಷ್ಟು ಕೊಳಚೆ ಪ್ರದೇಶಗಳಾಗ್ಬಿಟ್ಟಿದೆ. ಇಂತು ಎಲ್ಲ ನಗರಗಳು, ಪಟ್ಟಣಗಳು ಎಲ್ಲ ಇದೇ ತರ ಆಗ್ಬಿಟ್ಟಿದೆ. ಅಂದ್ರೆ ಇಲ್ಲಿ ರಾಜರುಗಳು ಕೂಡ, ಇಲ್ಲಿ ಅಧಿಕಾರಿಗಳು ಕೂಡ ಅಷ್ಟೊಂದು ಇದರಿಂದ ವ್ಯವಸ್ಥೆಯನ್ನು ಇಟ್ಕೊಂಡಿಲ್ಲ. ಸೊ ಹಾಗಾಗಿ ನಾವು ತಿಳ್ಕೊಬಹುದು ಅಲ್ಲಿ ಅವರು ಆಗಿನ ಕಾಲದಲ್ಲಿ ಆಧ್ಯಾತ್ಮ ಸಾಧನೆ ಒಂದೇ ಅಲ್ಲ, ಆ ಭೌತಿಕದ ವಾತಾವರಣವನ್ನು ಸುಂದರವಾಗಿ ಇಟ್ಟಿದ್ದರು ಅಂತ ಮಾತಾಜಿ. ತುಂಬಾ ಖುಷಿ ಆಗುತ್ತೆ ಇದು. ಆದ್ರೆ ಈಗ ಅದು ಯಾವುದೂ ಇಲ್ಲ ಕಲಿಯುಗದಲ್ಲಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಇನ್ನು ಬೇರೆ ಯಾರಿಗಾದ್ರೂ ಏನಾದ್ರೂ ಬಾಕಿ ಉಳಿದ ಪಾಯಿಂಟ್ ಇದ್ರೆ ಹೇಳ್ಬೋದು, ಅವಕಾಶ ಒಂದು ಇದೆ. ಓಕೆ, ಇನ್ನೇನಿಲ್ಲ ಅಂದ್ರೆ ಯು ಮಸ್ಟ್ ಎಕ್ಸ್ಕ್ಯೂಸ್ ಮೀ, ನನಗೆ ಬರೀ ಕನ್ನಡ ಅಷ್ಟು ಬರಲ್ಲ, ಓದಿಲ್ಲ. ಆದ್ರೆ ಪ್ರಭುಜಿ ಹೇಳಿದ್ರಂತ ನಾವು 3 ಜನ ಕೂತಿದ್ವಿ ಇವತ್ತು ಹೇಳೋದಿಕ್ಕೆ. ಪ್ರಭುಜಿ ನೀವು ಮಾತಾಜಿ, ನೀವು ಸುಜಾತ ಮಾತಾಜಿನ? ಹಾ, ಸುಜಾತ ಮಾತಾಜಿನೇ. ಹೌದು. ಸುಗುಣ ಅಂತ ಬರ್ಕೊಂಡಿದ್ದೆ, ನಂಗೆ ಕನ್ಫ್ಯೂಸ್ ಆಯ್ತು ಅದಕ್ಕೆ. ಇಲ್ಲ ಮಾತಾಜಿ, ಅದೇ ಇನಿಷಿಯೇಷನ್ ಬಂದಿತ್ತಲ್ಲ ಮಾತಾಜಿ, ಅದರಿಂದ. ಯಾಕೆ ನೀವು ಸುಜಾತ ಮಾತಾಜಿ ತರ ಕಾಣ್ತಿದ್ದೀರಿ. ಸರಿ ಮಾತಾಜಿ. ಅದೇ ಇಂಗ್ಲಿಷ್ ಅಲ್ಲಿ ಹೇಳಕ್ಕಾದ್ರೆ ಸುಲಭವಾಗಿರೋದು, ಬಟ್ ಇವಾಗ ಅವ್ರಿಗೆ ತುಂಬಾನೇ ಬ್ಯುಸಿ ಆಗಿದ್ರು, ಆದ್ರಿಂದ ನಮ್ಗೆ ತಗೊಳ್ಳೋದಕ್ಕೆ ಹೇಳಿದ್ರು. ಸೊ ನಾವೇನಾದ್ರೂ ನಾನು ತಪ್ಪು ಮಾಡಿದ್ರೆ ಸ್ವಲ್ಪ ಕ್ಷಮಿಸ್ಬೇಕು. ಇದರಿಂದ ಅವಕಾಶ ಕೊಟ್ಟಿದ್ದು, ನೀವು ನಮ್ ಜೊತೆ ಪೇಷಂಟ್ ಆಗಿ ಕೇಳಿದಿಕ್ಕೆ, ಮಾಡಿಸ್ಕೊಟ್ಟಿದ್ದಕ್ಕೆ ತುಂಬಾನೇ ಥ್ಯಾಂಕ್ಸ್. ಅದೇ
ಅದರಿಂದ ಇವತ್ತು ಕ್ಲೋಸ್ ಮಾಡ್ತೀವಿ. ಒಂದು ನಿಮಿಷ ಮಾತಾಜಿ. ಮಧುಮಯಿ ಮಾತಾಜಿ, ಉತ್ತಮ, ಪದ್ಮದೇವಿ ಜಾಸ್ತಿ ಮಾತಾಜಿ, ಎಲ್ಲರಿಗೂ ಕೂಡ ಧನ್ಯವಾದಗಳು ಮಾತಾಜಿ. ಎಲ್ಲಾ ಮಾತಾಜಿ ನಮಗೆ ಅವಕಾಶ ಕೊಟ್ಟಿದ್ದೀರಿ, ಏನಾದ್ರೂ ನಮ್ಮದೇನಾದ್ರೂ ಹೇಳಲಿಕ್ಕೆ ತುಂಬಾ ಒಳ್ಳೆದಾಯ್ತು ಧನ್ಯವಾದಗಳು. ಮಾತಾಜಿ. ಎಲ್ಲ ನೀವು ಎಲ್ಲ ಜೊತೆಗೆ ಸೇರಿದ್ರಿಂದ ಚೆನ್ನಾಗಾಯ್ತು. ಎಲ್ಲ ಪಾಯಿಂಟ್ಸ್ಗಳು ನೀವು ಹೇಳಿದ್ರಿ. ಇಟ್ ವಾಸ್ ವೆರಿ ನೈಸ್. ಅಂಡ್ ಸೊ ವಿಲ್ ಕ್ಲೋಸ್ ಟುಡೇ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುರೇವ ಚ ಪತಿತಾಂ ಪಾವನೇಭ್ಯೋ ವೈಷ್ಣವೋ ನಮೋ ನಮಃ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಧನ್ಯವಾದಗಳು ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಧುಮಯಿ ಮಾತಾಜಿ, ಮಿಸ್ ಮಾಡ್ಕೊಳ್ತಾ ಇದ್ದೇನೆ ಮಾತಾಜಿ. ಬರ್ಲಿಕ್ಕೆ ಆಗ್ಲಿಲ್ಲ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಅಕಸ್ಮಾತ್ ಮಾತಾಜಿ ಹೋಗಿದ್ರೆ ಮಾತಾಜಿನೂ ಅಲ್ಲಿ ಇರ್ತಾ ಇದ್ರು ನಿಮ್ ಜೊತೆಲೆ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಥ್ಯಾಂಕ್ ಯು ಸೋ ಮಚ್. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಖುಷಿ ಆಗತ್ತೆ ನಿಮ್ಮನ್ನೆಲ್ಲ ನೋಡಿದ್ರೆ. ಎಲ್ಲ ಯಾರು ಇದು ಎಲ್ಲ ಮಾಡಲ್ಲ. ಬನ್ನಿ. ಎಲ್ರು ಬಂದಿದ್ರು ಚೆನ್ನಾಗಿ. ಇನ್ನೊಂದ್ಸಲ ಎಲ್ಲಿಯಾದ್ರೂ ಬರುವಾಗ ಎಲ್ಲರೂ ಒಟ್ಟಿಗೆ ಆಗಿ ಬರೋಣ. ಒಟ್ಟಿಗೆ ಬರ್ಬೇಕು ಮಾತಾಜಿ ಒಮ್ಮೆ ಅಲ್ವಾ? ಹರೇ ಕೃಷ್ಣ. ಹೌದು. ಒಟ್ಟಿಗೆ ಬರೋದಲ್ಲ, ಒಟ್ಟಿಗೆ ಕ್ಲಾಸ್ ಮಾಡಕ್ ಕೊಡ್ಬೇಕು. ಹೌದು, ಅಲ್ಲೇ ಮತ್ತೆ ಬಿಡುದು ಕ್ಲಾಸ್ ಮಾಡ್ಲಿಕ್ಕೆ. ಅವಕಾಶ ಸಿಕ್ಕರೆ ಕೊಡೋಣ ಮಾತಾಜಿ. ಹರೇ ಕೃಷ್ಣ. ನೋಡೋಣ ಮಾತಾಜಿ. ಬರುತ್ತೆ ಮಾತಾಜಿ, ಬಂದೇ ಬರುತ್ತೆ. ನನಗೆ ಕೊಟ್ಟಿದ್ದಾರೆ ಪ್ರಭುಜಿ, ನಿಮ್ಗೆಲ್ಲ ಬಂದೇ ಇರುತ್ತಾ. ಹರೇ ಕೃಷ್ಣ ಕೃಷ್ಣ.